ಸಂಶಯಾಸ್ಪದವಾಗಿ ಓಡಾಡುತ್ತಿದ್ದ ಇಬ್ಬರು ಬೈಕ್ ಕಳ್ಳರನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೊಪ್ಪಿಸಿದ ಘಟನೆ ಉಡುಪಿಯ ಹಳ್ಳಾಡಿಯಲ್ಲಿ ನಡೆದಿದೆ. ಕುಂದಾಪುರ ತಾಲೂಕಿನ ಗುಡ್ಡೇಟು ಬಳಿ ಕೆಲ ಯುವಕರು ಅನುಮಾನಾಸ್ಪದವಾಗಿ ಓಡಾಟ ಮಾಡುತ್ತಿದ್ದರು. ಇವರು ಮಕ್ಕಳ ಕಳ್ಳರು ಇರಬಹುದು ಎಂದು ಸಂಶಯಗೊಂಡ ಸಾರ್ವಜನಿಕರು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ವಿಚಾರಣೆ ನಡೆಸಿದಾಗ ಅವರು ಮಕ್ಕಳು ಕಳ್ಳರಲ್ಲ, ಬೈಕ್ಗಳನ್ನು ಕದ್ದ ಕದೀಮರು ಅಂತ ಗೊತ್ತಾಗಿದೆ. ರಾಕೇಶ್ ಮತ್ತು ಸುರೇಶ್ ಬಂಧಿತ ಆರೋಪಿಗಳು. ಇವರು ಮಂಗಳೂರಿನಲ್ಲಿ ಕದ್ದ ಬೈಕ್ ಅನ್ನು ಮಾರಾಟ ಮಾಡಲು ಕುಂದಾಪುರಕ್ಕೆ ಬಂದಿದ್ದರು ಎನ್ನಲಾಗಿದೆ. ಇವರ ಜೊತೆಗಿದ್ದ ಇನ್ನಿಬ್ಬರು ಯುವಕರು ಪರಾರಿಯಾಗಿದ್ದು ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವನಂದ್ರೆ ನಿಂಗೆ ಕೀ ಇಲ್ಲ, ಅದ್ರಲ್ಲ ಕೀ ಇಲ್ಲ, ಟ್ಯಾಂಕ್ ಇಲ್ಲ. ಸುಮ್ಮನೆ ಹೊಡಿಬೇಡಿ ಅಣ್ಣ, ಲಾಸ್ಟ್ ಗಾಡಿಗೆ ಗೊತ್ತಿಲ್ಲ. ಕೈ ಕಲ್ಲ